ಭಾರೀ ಮಳೆ ಹಿನ್ನೆಲೆ ಮನೆಯ ಮೇಲಿದ್ದಂತಹ ಗುಡ್ಡ ಕುಸಿದು ಮೂವರು ಕಾರ್ಮಿಕರು ಮಣ್ಣಿನಡಿಯಲ್ಲಿ ಸಿಲುಕಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಜಿಕಲ್ಲಿನಲ್ಲಿ ಇಂದು ರಾತ್ರಿ ಸಂಭವಿಸಿದೆ. ಮನೆಯ ಮೇಲೆ ಗುಡ್ಡ ಕುಸಿತದಿಂದ 4 ಮಣ್ಣಿನಡಿಯಲ್ಲಿ ಸಿಲುಕಿದ್ದು ಆ ಪೈಕಿ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಉಳಿದ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ 4 ಕೇರಳ ಮೂಲದವರಾಗಿದ್ದು ರಬ್ಬರ್ ಟ್ಯಾಪಿಂಗ್ ಕಾರ್ಮಿಕರು ಎನ್ನಲಾಗಿದೆ. ಹೆನ್ರಿ ಕಾರ್ಲೋ ಎಂಬುವರಿಗೆ ಸೇರಿದ ಮನೆಯ ಹೊರಗಿರುವಂತಹ ಕೊಠಡಿಗೆ ಗುಡ್ಡ ಜರಿದು ಬಿದ್ದಿದೆ. 4 ಅದರಲ್ಲಿ ವಾಸವಿದ್ರು ಎಂದು ತಿಳಿದು ಬಂದಿದೆ. ಇನ್ನು ಜೆಸಿಬಿ ಬಳಸಿ ಮಣ್ಣು ತೆರವು ಮಾಡಿ ಶೋಧ ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಟಿಡಿ ನಾಗರಾಜ್, ಎಸ್ಐ ಹರೀಶ್ ಭೇಟಿ ನೀಡಿದ್ದಾರೆ. ಕಾರ್ಮಿಕರ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಾಗಿದೆ. ಭಾರಿ ಮಳೆ ಹಿನ್ನೆಲೆ ಮಣ್ಣಿನಡಿಯಲ್ಲಿ ಸಿಲುಕಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಪಂಜಿಕಲ್ನಲ್ಲಿ ನಡೆದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್ ಅವರೇ, ಈ ಒಂದು ದುರ್ಘಟನೆ ಎಷ್ಟೊತ್ತಿಗೆ ನಡೆಯಿತು ಅಂಡ್ ಈಗ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ, ಜೊತೆಗೆ ಇನ್ನೂ ಇಬ್ರು ಕೂಡ ಮಣ್ಣಿನಡಿಯಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಏನಿದೆ, ಹೆಚ್ಚಿನ ಅಪ್ಡೇಟ್ಸ್ ಕುಮಾರ್ ಅವರೇ? ಸಂಜೆ ಸುಮಾರು 6 ಗಂಟೆಯ ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು. ಪಂಜಿಕಲ್ಲು ಗ್ರಾಮದ ಮುಕ್ಕುಡ ಎಂಬ ಪ್ರದೇಶದಲ್ಲಿ ಹೆನ್ರಿ ಕಾರ್ಲೋ ಎನ್ನುವರ ರಬ್ಬರ್ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಒಂದು 4 ಕಾರ್ಮಿಕರು ಭೂಕುಸಿತದಿಂದಾಗಿ ಮಣ್ಣಡಿಗೆ ಸಿಲುಕಿದ್ರು. ಈಗಾಗಲೇ ಅವರ ರಕ್ಷಣೆ ಕಾರ್ಯಾಚರಣೆ ನಡೀತಾ ಇದ್ದು, ಈಗಾಗಲೇ 3 ಕಾರ್ಮಿಕರನ್ನು ಹೊರತೆಗೆಯಲಾಗಿದೆ ಮತ್ತು 3ರ ಸ್ಥಿತಿ ಕೂಡ ಗಂಭೀರವಾಗಿದೆ. ಮತ್ತೆ ಈಗಾಗಲೇ ಇನ್ನೋರ್ವ ಕಾರ್ಮಿಕ ಈಗಾಗಲೇ ಮಣ್ಣಿನಡಿಯಲ್ಲಿ ಸಿಲುಕಿದ್ದು, ಆತನನ್ನು ಕೂಡ ಮೇಲಕ್ಕೆತ್ತುವ ಕಾರ್ಯಾಚರಣೆ ನಡೆಸಿದೆ. ಓಕೆ, ಈಗ ಕಾರ್ಯಾಚರಣೆ ಈಗಲೂ ಕೂಡ ನಡೀತಾ ಇದೆ. ಹಾಗಾದ್ರೆ ಈಗ 3ರನ್ನ ಹೊರತೆಗೆಯಲಾಗಿದೆ. ಆ 3ರ ಆರೋಗ್ಯ ಯಾವ ರೀತಿ ಇದೆ, ಜೊತೆಗೆ ಇನ್ನೂ ಉಳಿದವರ ಕತೆ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ ಕುಮಾರ್ ಅವರೇ? 3ರ ಸ್ಥಿತಿ ಕೂಡ ಕೊಂಚ ಗಂಭೀರವಾಗಿದೆ ಮತ್ತು ಅವರನ್ನು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ಕೂಡ ಈಗಾಗಲೇ ಈ ಮಣ್ಣಿನಡಿಯಿಂದ ಸಿಲುಕಿರುವಂತಹ ಓರ್ವ ಕಾರ್ಮಿಕರನ್ನು ಮೇಲೆತ್ತುವಂತಹ ಕಾರ್ಯಾಚರಣೆ ತೊಡಗಿದ್ದಾರೆ ಮತ್ತು ಈಗಾಗಲೇ ಕಾರ್ಯಾಚರಣೆ ಈಗ ಕೂಡ ನಡೀತಾ ಇದೆ. ಓಕೆ ಕುಮಾರ್ ಅವರ, ಹಾಗಾದ್ರೆ ಅಲ್ಲಿ 5 ಜನರು ಕಾರ್ಮಿಕರು ಇದ್ದಿರುವಂತದ್ದು, 3ರ ರಕ್ಷಣೆಯಾಗಿದೆ, ಇನ್ನಿಬ್ಬರು ಕೂಡ ಮಣ್ಣಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ ಅಲ್ವಾ? ಸದ್ಯದ ಮಾಹಿತಿ ಪ್ರಕಾರ ಈ ಒಂದು ಮಣ್ಣಡಿಗೆ ಸಿಲುಕಿರುವಲ್ಲಿ 5ರಲ್ಲಿ 4 ಈಗ ಸಿಲುಕಿರುವಂತಹ ಒಂದು ಮಾಹಿತಿ ಬಂದಿದೆ ಮತ್ತು ಈಗಾಗಲೇ 3ರನ್ನು ಹೊರಪಡೆಯಲಾಗಿದೆ ಮತ್ತು ಹೊರತೆಗೆಯಲಾಗಿದೆ ಮತ್ತು ಓರ್ವ ಈಗ ಮಣ್ಣಡಿ ಸಿಲುಕಿದ್ದಾರೆ ಎನ್ನುವ ಮಾಹಿತಿಯನ್ನು ಈಗಾಗಲೇ ಸ್ಥಳೀಯರು ತಿಳಿಸಿದ್ದಾರೆ. ನಿತಿನ್, ಓಕೆ, ಎಸ್, ಧನ್ಯವಾದಗಳು ಕುಮಾರ್ ಅವರೇ ತಮ್ಮೆಲ್ಲ ಮಾಹಿತಿಗೆ.